ಫೇಮಸ್ ಆದ್ರೂ ಇಲ್ಲಿ ಕೃಷ್ಣ ನೆಲಲಿಲೋಕೆ ಆಶ್ರಯ ಕೊಟ್ಟಿದ್ದು ಅನಂತೇಶ್ವರ. ವಿಶಾಲವಾದ ದೇವಾಲಯದಲ್ಲಿ ಅಷ್ಟೇ ವಿಶಾಲವಾದ ಬೆಳ್ಳಿಯ ಪೀಠದ ಮೇಲೆ ಅನಂತೇಶ್ವರ ನೆಲೆಸುತ್ತಾರೆ. ಈ ಕಾರಣದಿಂದ ಉಡುಪಿಗೆ ರಜತ ಪೀಠಪುರ ಎಂಬ ಹೆಸರಿದೆ. ಈ ಶಿವ ಸನ್ನಿಧಿಯಿಂದ ಈ ಗ್ರಾಮಕ್ಕೆ ಶಿವಳ್ಳಿ ಎಂಬ ಹೆಸರು ಬಂದಿದೆ. ದ್ವೈತ ಮತ ಸಂಸ್ಥಾಪಕರಾದ ಮಧ್ವಾಚಾರ್ಯರು ಜನಿಸಿದ್ದು ಈ ಅನಂತೇಶ್ವರನ ಕೃಪೆಯಿಂದ. ಮಧ್ವಾಚಾರ್ಯರ ಗುರುಗಳು ಇದೇ ಕ್ಷೇತ್ರದಲ್ಲಿ ಪಾಠ ಪ್ರವಚನ ಮಾಡ್ತಾ ಇದ್ರು. ತನ್ನ ಶಿಷ್ಯರಿಗೆ ಮಧ್ವಾಚಾರ್ಯರು ಇದೇ ಕ್ಷೇತ್ರದಲ್ಲಿ ಬೋಧನೆ ನೀಡ್ತಾ ಇದ್ರಂತೆ. ಕೊನೆಗೆ ಮಧ್ವಾಚಾರ್ಯರು ಅನಂತೇಶ್ವರನ ಸನ್ನಿಧಿಯಲ್ಲಿ ಸಶರೀರಿಯಾಗಿ ಅದೃಶ್ಯರಾದರು ಎಂಬ ಉಲ್ಲೇಖವಿದೆ. ಉಡುಪಿಯಲ್ಲಿ ಕೃಷ್ಣನಿಗೆ ಆಸರೆ ನೀಡಿದ ಅನಂತೇಶ್ವರನ ಜಾತ್ರೆಗೆ ಕೃಷ್ಣ ಮಠದಿಂದ ಎಲ್ಲ ವ್ಯವಸ್ಥೆಗಳು ನಡೆಯುತ್ತೆ. ಕರ್ನಾಟಕದ ಪಶ್ಚಿಮ ಕರಾವಳಿಯ ಅತ್ಯಂತ ಪ್ರಾಚೀನ ಸನ್ನಿಧಾನ ಶ್ರೀ ಅನಂತೇಶ್ವರ ದೇವಸ್ಥಾನದಲ್ಲಿ ಇವತ್ತು ವರ್ಷಾವಧಿ ಜಾತ್ರೆ ಸಂಭ್ರಮ. ಪುರಾಣ ಇತಿಹಾಸಗಳಲ್ಲಿ ಉಡುಪಿಗೆ ರಜತ ಪೀಠಪುರ ಅಂತ ಹೆಸರು. ಅದಕ್ಕೆ ಕಾರಣವೇ ಅನಂತೇಶ್ವರ ದೇವಸ್ಥಾನ. ರಾಮಭೋಜ ಅಂತ ಹೇಳುವ ಅರಸ ಈ ದೇವಸ್ಥಾನದ ತಳಭಾಗದಲ್ಲಿ ದೊಡ್ಡ ವಿಶಾಲವಾದಂಥ ರಜತ ಪೀಠವೊಂದನ್ನು ಸ್ಥಾಪನೆ ಮಾಡಿ ಅದರ ಮೇಲೆ ಈ ದೇವಸ್ಥಾನವನ್ನು ಕಟ್ಟಿದ ಅಂತೇಳಿ ಇತಿಹಾಸ ಇದೆ. ಕರ್ನಾಟಕದ ಅತಿ ದೊಡ್ಡ ಕಂದಾಯ ಗ್ರಾಮ ಶಿವಳ್ಳಿ ಗ್ರಾಮ ಅಂತ, ಅದು ಈ ಶಿವಳ್ಳಿ ಗ್ರಾಮ. ಈ ಶಿವಳ್ಳಿ ಗ್ರಾಮಕ್ಕೆ ಶಿವಳ್ಳಿ ಅಂತ ಇರುವ ಹೆಸರು ಬಂದಿದ್ದು ಕೂಡ ಈ ಅನಂತೇಶ್ವರ ದೇವಸ್ಥಾನದಿಂದ. ಮಧ್ವಾಚಾರ್ಯರ ಜಗದ್ಗುರು ಮಧ್ವಾಚಾರ್ಯರ ಮನೆತನದ ಕುಲದೇವರು ಕೂಡ, ಅವರ ಹೆತ್ತವರು ಮಧ್ವಾಚಾರ್ಯರ ಅನಂತೇಶ್ವರನ ಸನ್ನಿಧಾನವನ್ನು ಪುತ್ರ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡ ಕಾರಣಕ್ಕೆ ಮಧ್ವಾಚಾರ್ಯರ ಅವತಾರ ಆಯಿತು ಅಂತ ಕೇಳುತ್ತೇವೆ. ಅದರಿಂದ ಪುತ್ರ ಸಂತಾನಕ್ಕಾಗಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಅನಂತೇಶ್ವರ ದೇವಸ್ಥಾನದಲ್ಲಿ ನಂಬುವಂತಹ ಒಂದು ಸಂಪ್ರದಾಯ ಇದೆ. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೂ ರಾಮಕ್ಷೇತ್ರವೆಂದು ಕರೆಯುತ್ತಾರೆ. ಕರಾವಳಿಯ ಭಾಗವನ್ನ ಪರಶುರಾಮ ಕ್ಷೇತ್ರ ಎಂದು ಕರೆಯುತ್ತಾರೆ. ಈ ಭಾಗದಲ್ಲಿರುವ 7 ಪಾವನ ಕ್ಷೇತ್ರಗಳಲ್ಲಿ ಉಡುಪಿಗೆ ಮೊದಲ ಸ್ಥಾನವಿದೆ. ಪರಶುರಾಮ ಇಲ್ಲಿ ಅರಸನಿಗೆ ರಾಜ್ಯಭಾರವಿತ್ತು. ಆ ಅರಸ ರಜತ ಪೀಠವನ್ನ ನಿರ್ಮಿಸಿ ಅದರಲ್ಲಿ ಅನಂತೇಶ್ವರನನ್ನ ಪ್ರತಿಷ್ಠಾಪಿಸಿದ ಎಂಬ ಕಥೆಯಿದೆ. ಇಲ್ಲಿ ಅನಂತ ಪದ್ಮನಾಭನಿಗೂ ಪೂಜೆ ಸಲ್ಲುತ್ತೆ. ಅನಾದಿ ಕಾಲದಿಂದ ಉಡುಪಿಯ ಜನ ಈ ಮಹಾದೇವರನ್ನ ಅಜ್ಜಯ್ಯ ಎಂದೇ ಕರೀತಾರೆ. ಭಕ್ತರ ಸಂಕಷ್ಟವನ್ನ ಪರಿಹರಿಸುವ ಈ ದೇವನನ್ನ ಅನಂತ ದುಃಖ ನಾಶ ಮಾಡುವ ದೇವರೆಂದು ಪೂಜಿಸುತ್ತಾರೆ. ಮಧ್ಯಾಹ್ನ ರಥಾರೋಹಣ ನಡೆದು ಸಂಜೆ ವೈಭವದ ರಥೋತ್ಸವ ನಡೆಯಿತು. ರಥೋತ್ಸವದಲ್ಲಿ ಪರ್ಯಾಯ ಶ್ರೀಪಾದರ ಜೊತೆ ಇತರ ಮಠಾಧೀಶರು ಸೇರ್ತಾರೆ. ಜೊತೆಗೆ ಸಹಸ್ರಾರು ಭಕ್ತರು ತೇರ ನೆಳೆದು ಸಂಭ್ರಮಿಸುತ್ತಾರೆ. ಉಡುಪಿ ದೇವಾಲಯಗಳ ನಗರಿ. ಇಲ್ಲಿ ನಿತ್ಯೋತ್ಸವ ನಡೆಯುತ್ತೆ. ಪ್ರತಿದಿನವೂ ಭಗವಂತನಿಗೆ ಭಕ್ತರು ಯಥಾನುಶಕ್ತಿ ಸೇವೆ ಸಲ್ಲಿಸಿ ಪುಣ್ಯ ಸಂಚಯನ ಮಾಡ್ತಾರೆ. ಹರಿಹರ ಬಾಂಧವ್ಯದ ಈ ಅಪೂರ್ವ ರಥೋತ್ಸವ ಭಕ್ತರಲ್ಲಿ ಪುಳಕವನ್ನುಂಟು ಮಾಡಿದೆ. ದಿವಾಕರ್ ಹಿರೇಡ್ಕ, ಸ್ಪಂದನಾ ನ್ಯೂಸ್, ಉಡುಪಿ.